ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿನ ಜಂಟಿ ಆಶ್ರಯದಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಕಬಡ್ಡಿ ಟೂರ್ನಿಮೆಂಟ್ನಲ್ಲಿ ಮಂಗಳೂರು ವಿವಿಗೆ ಫೈನಲ್ನಲ್ಲಿ ಗೆಲುವು ಲಭಿಸಿದೆ. ದೇಶದ 16 ವಿವಿಗಳ ನಡುವೆ ನಡೆದ ಹಣಾಹಣಿಯಲ್ಲಿ ಫೈನಲ್ನಲ್ಲಿ ತಮಿಳುನಾಡಿನ ವೆಲ್ಸ್ ವಿವಿಯನ್ನ ಮಂಗಳೂರು ವಿವಿ ಬಗ್ಗು ಬಡಿದಿದೆ. ಮಂಗಳೂರು ವಿವಿ 47, ತಮಿಳುನಾಡು ವೆಲ್ಸ್ 15 ಅಂಕ ದಾಖಲಿಸಿದ್ದು ಮಂಗಳೂರು ವಿವಿಗೆ 32 ಭರ್ಜರಿ ಅಂಕಗಳ ಅಂತರದ ಗೆಲುವು ಸಿಕ್ಕಿದೆ. ಈ ಮೂಲಕ 33 ವರ್ಷದ ಬಳಿಕ ಫೈನಲ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಟ್ರೋಫಿ ಗೆದ್ದುಕೊಂಡಿದೆ. So Mangalore University is qualified to play the final match. Congratulations Mangalore University. All the best Chaudhary Bansira. ಮತ್ತೊಮ್ಮೆ ಮಂಗಳೂರು ವಿಶ್ವವಿದ್ಯಾನಿಲಯ ಇತಿಹಾಸ ನಿರ್ಮಿಸಿದೆ. ಎರಡನೇ ಬಾರಿಗೆ ಚಿನ್ನದ ಪದಕ. 33 ವರ್ಷಗಳ ಬಳಿಕ ಚಿನ್ನದ ಪದಕ ತನ್ನದಾಗಿದೆ. Congratulations Mangalore University and also congratulations to Wales Institute of Science and Technology in Shanghai. Semi-final match played by Anna. This match the Mangalore University won by 49-35. The score is 49-35. So Mangalore University is qualified to play the final match. Congratulations Mangalore University. ಕೊನೆಯ 5 ನಿಮಿಷಗಳಿವೆ in favor of Mangalore University.